ನಮಸ್ತೆ ಬೀದರ್. ಇವತ್ತು ನಾವು ಕೇರಳದಲ್ಲಿದ್ದೀವಿ. ನಮ್ಮ ಸೌತ್ ಇಂಡಿಯಾದ ಎಲ್ಲಕ್ಕಿಂತ ಹೈಯೆಸ್ಟ್ ಪ್ಲೇಸಲ್ಲಿ ನಾವು ಇದ್ದೀವಿ. ಕೇರಳದಲ್ಲಿ ಮುನ್ನಾರ್ ಅಂತ ಬರುತ್ತೆ. ಎರ್ನಾಕುಲಂ ನ್ಯಾಷನಲ್ ಪಾರ್ಕಲ್ಲಿ ನಾವು ಇದ್ದೀವಿ. ಇದು ಸೌತ್ ಇಂಡಿಯಾದ ಎಲ್ಲಕ್ಕಿಂತ ಹೈಯೆಸ್ಟ್ ಪೀಕಲ್ಲಿದ್ದೆ ನಾವು ನೋಡ್ಬೋದು. ಮೇಲೆಲ್ಲ ಕ್ಲೌಡ್ಸ್ ಎಲ್ಲ ಬರ್ತಾಯಿದೆ. ಕ್ಲೌಡ್ಸ್ ಎಲ್ಲ ಹತ್ಕೊಂಡು ಹೋಗ್ತಾ ಇದೆ ಇಲ್ಲಿ. ಬಹಳ ಅದ್ಭುತವಾದ ಸ್ಥಳ ಇದೆ. ತಾವು ಸಹ ಜೀವನದಲ್ಲೇ ಒಂದು ಸಾರಿ ಬಂದು ನೋಡಿ ತಾವೆಲ್ಲರೂ. ಸುತ್ತಮುತ್ತ ಎಲ್ಲ ಟೀ ಪ್ಲಾಂಟೇಶನ್ ಇದೆ ಅಲ್ಲಿ.